Yes, the award and also the best actor in lead role goes to Dikshit K. നല്ല ಒಂದು ಸಾಧನೆ ಬಂದಿದೆ ಪ್ರತಿ ಈಗ ಮಾತನ್ನ ಜೋರಾಗಿ ಕೈದಾಡಿ ಇದಕ್ಕೆ ಬಿಡಲ್ಲ Congratulations Dikshit and Nijji. So ಪಾತ್ರ ಪನ್ನೊಂದು ಒಂದು ವಾವ್ ಮೂಮೆಂಟ್ ಸುರುತ್ತ ಚಿತ್ರದ ನಾಯಕ ನಟನಾದ ಅಭಿನಯ ಮಲ್ತದೀನಿ ಬೆಸ್ಟ್ ಆಕ್ಟರ್ ಅವಾರ್ಡ್ ಅನ್ನು ಪಡೆಯುವುದಿದ್ದಾರೆ ರಟ್ಟ ಪಾತ್ರ ಸುರುಗಾದ ಮುಲ್ಪಸಿದ್ರಮಾದ ಕಲಾವಿದರು ತಂತ್ರಜ್ಞರು ಡೈರೆಕ್ಟರ್ ಪ್ರೊಡ್ಯೂಸರ್ಸ್ ಮಾತ್ರ ನಮಸ್ಕಾರ ಇಲ್ಲಾಡು ಅತಂಡ ರೂಮುಡು ಏಪಲ ಬರ್ಚಾನು ಒಂಜಿ ಕೈಟ್ ಪತ್ತೊಂದು ಮೈಕಡು ಪಾತೆರುಡುತ್ತೆ ನಂಗೆ ಅವಾರ್ಡ್ ದಿಕ್ಕಡೆ ನಿಜ ಪಾತೆರುಡು ಬಂದು ಎಣ್ಣೆ ಹೊಂದಿದ್ದೆ ಅಂಡ್ ಗೊತ್ತಿದ್ದೆ ನಿಂಗೆ ಫಸ್ಟ್ ಟೈಮ್ ಒಂಜಿ ನಾಯಕ ನಟ ಅದು ಆ್ಯಕ್ಟ್ ಮಾಡಿದಾಗ ಫಸ್ಟ್ ಸಿನಿಮಾಗೆ ಒಂಜಿ ಅವಾರ್ಡ್ ದಿಕ್ಕು ನಂಗೆ ಗೊತ್ತಿದ್ದೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ರೇಡಿಯೋ ಎಫ್.ಎಂ. ಅಂಚೆನೆ ಅಮ್ಮನ ಬೈದಿರ ಅಮ್ಮನ ಎದುರು ಅವಾರ್ಡ್ ತೆತ್ತೊಂದಲ್ಲ ಬಂಡ ಮಸ್ತ್ ಖುಷಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಅನೀಶ್ ಅಣ್ಣಗೆ ದಯಗಂದಿಗೆ ಎನ್ನ ಮಿದ್ದು ಧೈರ್ಯದಿಂದ ಒಂಜಿ ಕ್ಯಾರೆಕ್ಟರ್ ಕೊರ್ನೇಕ್ ಅನೀಶ್ ಅಣ್ಣಗೆ ಎನ್ನ ಟೀಮ್ ಅಲ್ಲ ಎಂಗ ಫ್ಯಾಮಿಲಿದಲ್ಲಕ್ಕೆ ಎನ್ನ ಮಾದನ್ನ ಟೀಮ್ ತಗ್ಲಾಗ್ಲಿಗೆ ಮಾದರಿಗೆ ಥ್ಯಾಂಕ್ ಯು ಸೋ ಮಚ್ ಯಾನ್ ಎಂದಿದ್ದ ಎಂಗ್ ಮೀನು ಅವಾರ್ಡ್ ತಿಕ್ಕಂಡೆ ನಾನು ಡೆಡಿಕೇಟ್ ಮಾಡ್ಕೊಡಿ ಎನಗಂಡೆ ಎನ್ನ ಮಾಮಗೆ ನಾನು ಡೆಡಿಕೇಟ್ ಮಾಡ್ಕೊಂಡಿದ್ದೆ ದಯಗಂಡ 2012 ನಾನು ಕುಡ್ಲಾಗೆ ಬಂದದ್ದು ಹೋಟೆಲ್ ಬೇಲೆ ಕುಲ್ಲದ ನನ್ನ ಮಾರಿ ಡೆಡಿಕೇಟ್ ಮಾಡ್ಕೊಂಡಿದ್ದೆ ಆಂಡ ಈ ಮೂಮೆಂಟ್ ನಾನು ಡೆಡಿಕೇಟ್ ಮಾಡ್ಕೊಂಡ ಒಂಜಿ ಪರ್ಸನ್ಗೆ ಎಂಗ್ಲ ಮಾತ ಮೋಕಿದ ದೋಸ್ತಿ ದಸ್ಕದ ಕೆಲವು ಬಿಟ್ಟು ಬಿಡೋದಿದ್ದ ನಮ್ಮ ಪ್ರಮೋಷನ್ ಟೈಮುಡು ಅದನಾಗ ಶೇಖರನ್ಲ ಒಂಜಿ ಬಿಟ್ಟು ಬಿಡ್ದಿದ್ದೇರೆನ್ನಲ್ಲ ಅದನಾಗ ಆ ವ್ಯಕ್ತಿ ಎಂಗೆ ಏಪಲ ನೆರೊಂದು ಅದನ್ನ ತೆಲ್ತೊಂದು ಕಾಮಿಡಿ ವಾಯ್ಸ್ ಮೆಸೇಜ್ ಮಂತೊಂದಿದ್ದೀನಿ ಅಂಡ್ ಆ ಒಂಜಿ ಬಿಟ್ಟೊಂದು ಆ ವ್ಯಕ್ತಿ ಎಂಗೆ ಮಸ್ತ್ ಸೀರಿಯಸ್ ಆದ ಮೆಸೇಜ್ ಮಂತ್ವೆ ದೀಕ್ಷಿ ಸೈಕಾದ ಆಕ್ಟ್ ಮಾಡಿದರು ಮಸ್ತ್ ನ್ಯಾಚುರಲ್ ಆದ ಮಾಡಿದ್ರು ಬಂದ್ಪೇರು ಎಂಗೆ ಶಾಕ್ ಮಾಡಿ ಈ ವ್ಯಕ್ತಿ ಇದು ಸೀರಿಯಸ್ ಆದ ಪಾತ್ರ నేను ಭವ್ಯ ಕೆಂಪೈ ನಿಶಿತ್ ಕೆಂಪೈ ಅನೀಶ್ ಅನ್ನಕ್ ಮಾತಿರ ಕೆಂಪೈ ಮಸ್ತ್ ಲ್ಯಾನ್ಲಕ್ಕೆ ಏನೊಂದಿತ್ತೆ ಆ ವ್ಯಕ್ತಿ ಮಾವತಿರ್ಲೆಂಗ್ಲಿಗೆ ದಸ್ಕತ್ ಸಿನಿಮಾಗೆ ಎಂಗ್ಲಿಗೆ ಸಾಥ್ ಕೊಡ್ತೇರು ಪ್ರಮೋಷನ್ ಟೈಮ್ ಅರಿಬೋ ರಿಲೀಸ್ ಟೈಮ್ ಆಂಡ ಆ ವ್ಯಕ್ತಿ ರಟ್ಟುವಾರು ತುಂಬೆ ಬಂದದ್ದು ಮಾತ ಬೇಲೆನ್ಬೋದು ಎದೆ ಬಿಸಿ ಇದ್ದರೆ ಎಂಗ್ನೋಟು ಪ್ರಮೋಷನ್ ಬಂದದ್ದು ಟೈಸ್ ಕಟ್ರ ಅವಡು ಡಿಯರ್ ಶೀಟ್ ಅಂಡಾರ್ ಆಡು ಬಸ್ ಬೋದು ಪ್ಯಾಂಪ್ಲೆಟ್ ಪಾತ್ ಕೊರ್ರ ಅವಡು ಇಲ್ಲೆಲ್ಲೆಡೆ ಬೋದು ಪ್ಯಾಂಪ್ಲೆಟ್ ಕೊರ್ರ ಬೈನಜಿನ ವ್ಯಕ್ತಿ ಇರದಕ್ಕೆಂಡ ಎಂಗ್ಲ ಮಾತ್ರ ಮೋಕೆ ದೋಸ್ತಿ ರಾಕೇಶ್ ಪೂಜಾರಿ ಯಾನಾರೆ ನೆನ್ಪಂತನುವೆ ಈ ಅವಾರ್ಡ್ ಒಂದು ರಾಕೇಶ್ ದಯಗಂದಿ ನನ್ನೊಟ್ಟಿಗೂ ಕಾರ್ಡ್ ಕುಲ್ಲೊಂದು ರಟ್ಟುವಾರ ಪ್ರಮೋಷನ್ ಬೈದರು ದಸ್ಕದ ಆರಿಗೆ ಸಿನಿಮಾ ತೂತೊಲಿ ರಿಲೀಸ್ ತುಂಬೆ ಆಂಡ ದಸ್ಕತ್ ಸಿನಿಮಾ ನಾನು ಥಿಯೇಟರ್ ತೂಪೆ ಬಂದದ ತೂತಿನ ವ್ಯಕ್ತಿ ಫಸ್ಟ್ ಟಿಕೆಟ್ ತೊಂದಲ ಆರೆಗೆ ರಾಕೇಶ್ಗೆ ಇವನಿ ಅವಾರ್ಡ್ ಡೆಡಿಕೇಟ್ ಮಾಡಿದ್ವಿ ಥ್ಯಾಂಕ್ ಯು ಸೋ ಮಚ್ ಮಾತಾಡಿಲ್ಲ ರೆಡ್ ಎಫ್.ಎಂ. ಅಂಚನೆ ಮಾತಾಡಿಲ್ಲ ಥ್ಯಾಂಕ್ ಯು ನಂಚಿನ ಧನ್ಯವಾದ ಕೊರ್ಪಿನಂಚಿನ ಬಾರಿ ಬಂದ ಜವಾಬ್ದಾರಿ ನಮ್ಮ ಬಿತ್ತುಂಡು ರೆಡ್ ಎಫ್.ಎಂ. ಮೂಲಕ ರೆಡ್ ಎಫ್.ಎಂ. ಮಂಗಳೂರಿನ ಮೂಲಕ ಒಂದು ನಾಗ್ತಾಂದೆ ಹೇಳ್ತಾ ಇದ್ರೆ ದಂತಕಥೆಯಾಗಿ 17 ವರ್ಷಗಳಿಂದ ಆರ್ಜೆಯಾಗಿ ಸೇವೆಯನ್ನ ಸಲ್ಲಿಸಿ ಎಲ್ಲರ ಜನಮಾನಸದಲ್ಲೂ ನೆನಪಿನ ನಾವಿಕನಾಗಿರುವಂತ ವ್ಯಕ್ತಿ ಯಾರು ಅಂತ ಹೇಳಿದ್ದು ಒಂದೊಂದು ಆರ್ಜೆ ಪ್ರಸನ್ನ ಅನ್ನೋದನ್ನ ಬಹಳ ಸಂತೋಷದಿಂದ ಹೇಳ್ತಾ ಆರ್ಜೆ ಪ್ರಸನ್ನ ಅವರು ಇವತ್ತು ಧನ್ಯವಾದವನ್ನ ಸಮರ್ಪಿಸ್ತಾರೆ. ಮೊದಲಿಗೆ ಥ್ಯಾಂಕ್ ಯು ಅಭಿಷೇಕ್ ಅಂಡ್ ಸೌಮ್ಯ. ಈ ಕಾರ್ಯಕ್ರಮ ಬಾರಿ ಪೊರ್ಲುಡು ನಿರೂಪಣೆ ಮಾಡ್ತದ ಕಾರ್ಯಕ್ರಮದ ಸಕ್ಸಸ್ ರಡ್ಡ ನಿರೂಪಕರು ಅಕ್ಲ ಒಂಜಿ ರೀಸನ್ ನಮ್ಮ ಅಭಿಷೇಕ್ ಅಂಡ್ ಸೌಮ್ಯ ಕೋಚೆಯನ್ನು ವೇದಿಕೆಗೆ ಬರೋದಕ್ಕೆ ಏನೊಂದಿದೆ ಅಕ್ಲ ರಡ್ ಜನಕ್ಕೆ ನಮ್ಮ ಸ್ಟೇಷನ್ ಹೆಡ್ ಶೋಭಿತ್ ಶೆಟ್ಟಿ ಸ್ಮರಣಿಕೆದ ಗೌರವ ಕೊರಡನ್. ಸೌಮ್ಯ ಜೋರಾದ ಚಪ್ಪಾಳೆ ಕಾರ್ಯಕ್ರಮದ ಕೊನೆಯ ಕ್ಷಣಕ್ಕೆ ನಾವು ಬರ್ತಾ ಇದ್ದೇವೆ. ನೀವೆಲ್ಲ ಕಾತ್ರದಿಂದ ಕಾಯ್ತಾ ಇರುವಂತ ಬೆಸ್ಟ್ ಫಿಲಂ ಯಾರು ಅನ್ನೋದು ಇನ್ನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಅದಕ್ಕೂ ಮುಂಚೆ ಬಹಳ ಸುಂದರವಾಗಿ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದಂತ ನಮ್ಮ ಕರಾವಳಿ ಕರ್ನಾಟಕ ಕಂಡಂತ ಅದ್ಭುತವಾದ ನಿರೂಪಕ ಅಭಿಷೇಕ್ ಶೆಟ್ಟಿ ಹಾಗೆ ಆರ್ಜೆ ಅಭಿಷೇಕ್ ಹಾಗೆ ಸೌಮ್ಯ ಇವತ್ತಿನ ಕಾರ್ಯಕ್ರಮಕ್ಕೆ ಮೆರುಗನ್ನ ತಂದಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ